ಸಾರ್ವಜನಿಕರಿಗೆ ಬೇಕಾದ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವ ಜವಾಬ್ದಾರಿ ಸರ್ಕಾರದ್ದಾಗಿದೆ. ಆದರೆ ಈ ವಿಚಾರದಲ್ಲೂ ಆಡಳಿತದಲ್ಲಿರುವವರು ತಮ್ಮ ಲಾಭವನ್ನೇ ನೋಡಿದಲ್ಲಿ ಅಂತಹ ಮೂಲಭೂತ ಸೌಲಭ್ಯಗಳು ಜನರಿಗೆ ಇಲ್ಲದಂತಾಗುವುದು ಸಾಮಾನ್ಯವೇ. ಇಂತಹದೇ ಒಂದು ವ್ಯವಸ್ಥೆ ದಕ್ಷಿಣ ಕನ್ನಡ ಜಿಲ್ಲೆಯ ಉಪ್ಪಿನಂಗಡಿಯಲ್ಲಿದ್ದು, ಇಲ್ಲಿನ ಪಂಚಾಯತ್ ಕಟ್ಟಿದ ಬಸ್ ನಿಲ್ದಾಣ ಇದೀಗ ಸಾರ್ವಜನಿಕ ವಲಯದಲ್ಲಿ ಭಾರಿ ಚರ್ಚೆಗೂ ಕಾರಣವಾಗಿದೆ. ಬಸ್ ಒಂದು ಕಡೆಯಾದ್ರೆ ಬಸ್ ನಿಲ್ದಾಣ ಇನ್ನೊಂದು ಕಡೆ. ಇದು ವ್ಯವಸ್ಥೆಯೋ ಅಥವಾ ಅವ್ಯವಸ್ಥೆಯೋ ಎನ್ನುವ ಅನುಮಾನವೂ ಕಾಡತೊಡಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಅತ್ಯಂತ ಸಂಪದ್ಭರಿತವಾದ ಗ್ರಾಮ ಪಂಚಾಯತ್ನಲ್ಲಿ ಉಪ್ಪಿನಂಗಡಿ ಗ್ರಾಮ ಪಂಚಾಯತ್ ಕೂಡ ಒಂದು. ದಿನದಿಂದ ದಿನಕ್ಕೆ ಬೆಳೆಯುತ್ತಿರುವ ಉಪ್ಪಿನಂಗಡಿ ಪ್ರದೇಶದ ಜನರಿಗೆ ಸಂಪರ್ಕ ಕಲ್ಪಿಸುವ ಬಸ್ಗಳಿಗೆ ಸುಸಜ್ಜಿತವಾದ ಬಸ್ ನಿಲ್ದಾಣವನ್ನ ಮಾಡಲಾಗಿದೆ ಎಂದು ಉಪ್ಪಿನಂಗಡಿ ಗ್ರಾಮ ಪಂಚಾಯತ್ ಈಗಾಗಲೇ ಹೇಳಿಕೊಂಡಿದೆ. ಆದರೆ ಈ ಬಸ್ ನಿಲ್ದಾಣವನ್ನ ಸೂಕ್ಷ್ಮವಾಗಿ ಇದು ಬಸ್ ನಿಲ್ದಾಣವೋ ಅಥವಾ ಮಾರುಕಟ್ಟೆಯೋ ಎನ್ನುವ ಗೊಂದಲ ಮೂಡುತ್ತಿದೆ. ಬಸ್ಗಾಗಿ ಕಾಯುವ ಪ್ರಯಾಣಿಕರಿಗೆ ಇಲ್ಲಿ ಕುಳಿತುವ ವ್ಯವಸ್ಥೆ ಇಲ್ಲ. ಪ್ರಯಾಣಿಕರಿಗೆ ಬಸ್ಗಳಿಗಾಗಿಯೇ ಕಾಯಲು ಕೇವಲ ಒಂದು ಭಾಗದಲ್ಲಿ ಮಾತ್ರ ಕುಳಿತುಕೊಳ್ಳುವ ವ್ಯವಸ್ಥೆಯನ್ನ ಮಾಡಲಾಗಿದೆ. ಉಳಿದ 3 ಭಾಗದಲ್ಲಿ ಪ್ರಯಾಣಿಕರು ನಿಲ್ಲುವ ಸ್ಥಳದಲ್ಲಿ ಅಂಗಡಿಗಳನ್ನ ಮಾಡಲಾಗಿದೆ. ಉಪ್ಪಿನಂಗಡಿಯಿಂದ ನೆಲ್ಯಾಡಿ, ಧರ್ಮಸ್ಥಳ, ಬೆಳ್ತಂಗಡಿ, ಕೊಕ್ಕಡ ಸೇರಿದಂತೆ ಹಲವು ಕಡೆಗಳಿಗೆ ಬಸ್ ವ್ಯವಸ್ಥೆ ಇದ್ದು, ಈ ಬಸ್ಗಳು ಒಂದು ಕಡೆ ನಿಂತರೆ ಪ್ರಯಾಣಿಕರು ಇನ್ನೊಂದು ಕಡೆ ನಿಲ್ಲಬೇಕಾದಂತಹ ಸ್ಥಿತಿಯಲ್ಲಿ ಈ ನಿಲ್ದಾಣವಿದೆ. ಕೆಲವು ಭಾಗಗಳಲ್ಲಿ ತೆರಳುವ ಪ್ರಯಾಣಿಕರಂತೂ ಅಂಗಡಿಗಳ ಮುಂದೆಯೇ ಬಸ್ಗಳಿಗಾಗಿ ಕಾಯಬೇಕಾದ ಪರಿಸ್ಥಿತಿ ಇದ್ದು, ಬಸ್ ನಿಲ್ದಾಣದ ಹೆಸರಿನಲ್ಲಿ ವಾಣಿಜ್ಯ ಕಟ್ಟಡವನ್ನು ಕಟ್ಟಿ ಕೋಟ್ಯಾಂತರ ರೂಪಾಯಿ ಬಾಡಿಗೆ ಪಡೆದಿರುವ ಸ್ಥಳೀಯ ಗ್ರಾಮ ಪಂಚಾಯತ್ಗೆ ಪ್ರಯಾಣಿಕರು ಸರಿಯಾಗಿ ಕುಳಿತುಕೊಳ್ಳುವ ವ್ಯವಸ್ಥೆಯನ್ನ ಮಾಡಲಾಗದಂತಹ ದುಸ್ಥಿತಿ ಏಕೆ ಎನ್ನುವ ಪ್ರಶ್ನೆ ಇದೀಗ ಮೂಡಲಾರಂಭಿಸಿದೆ. ಸಮಸ್ಯೆ ವ್ಯವಸ್ಥೆ ಸರಿ. ನಿಲ್ಲುದು ಹೇಗೆ ಇಲ್ಲಿ ಬಸ್ಸಿಗೆ? ಅಂಗಡಿ ಇದ್ರೆ ನಿಲ್ಲುದು. ಮತ್ತೆ ಮಳೆಗಾಲದಲ್ಲಿ ಬಸ್ ಸ್ಟ್ಯಾಂಡ್ ಎಲ್ಲ ಹಾಕಡೆ ನೋಡಿ, ಈಗ ಸ್ಟ್ಯಾಂಡ್ ಇಲ್ಲ, ಎಲ್ಲ ಅಂಗಡಿ ಆಗಿದೆ. ಕುಡಿರೋದು ಬಸ್ ಇಲ್ಲಿ ಈ ಕಡೆ, ಅದಕ್ಕೆ ಬೇಕಾದ ಗ್ರಾಮ ಪಂಚಾಯತ್ ನಿಯಮಗಳನ್ನು ಮೀರಿ ಉಪ್ಪಿನಂಗಡಿ ಗ್ರಾಮ ಪಂಚಾಯತ್ನಲ್ಲಿ ಕಟ್ಟಡಗಳಿಗೆ ಪರವಾನಗಿಯನ್ನ ನೀಡಲಾಗುತ್ತಿದೆ ಎನ್ನುವ ಆರೋಪವು ಕೇಳಿ ಬರಲಾರಂಭಿಸಿದೆ. ಬಸ್ ನಿಲ್ದಾಣಕ್ಕಾಗಿರುವ ಪ್ರದೇಶದಲ್ಲಿ ಪ್ರಯಾಣಿಕರಿಗೆ ಸಮರ್ಪಕ ವ್ಯವಸ್ಥೆಯನ್ನ ಕಲ್ಪಿಸಿದ ಬಳಿಕ ವಾಣಿಜ್ಯ ಉದ್ದೇಶಕ್ಕೆ ಬಳಸಬೇಕಾದ ಕಟ್ಟಡವನ್ನ ಇದೀಗ ಪೂರ್ಣವಾಗಿ ವಾಣಿಜ್ಯ ಉದ್ದೇಶಕ್ಕಾಗಿಯೇ ಮೀಸಲಿಟ್ಟಿರುವುದು ಗಮನಕ್ಕೆ ಬರುತ್ತಿದೆ. ಮಹಿಳೆಯರು, ಮಕ್ಕಳು ಬಿರು ಬಿಸಿಲಿನಲ್ಲಿ ಬಸ್ಗಳಿಗಾಗಿ ಕಾಯಬೇಕಾದ ಅನಿವಾರ್ಯತೆ ಇಲ್ಲಿ ಸೃಷ್ಟಿಯಾಗಿದೆ. ಪ್ರಯಾಣಿಕರು ನಿಲ್ಲಬೇಕಾದ ಸ್ಥಳಗಳನ್ನು ಅಂಗಡಿಗಳು ಆಕ್ರಮಿಸಿಕೊಂಡಿವೆ. ಎಲ್ಲವೂ ಅನಧಿಕೃತವಾಗಿ ನಡೆಯುತ್ತಿದ್ದರೂ ಉಪ್ಪಿನಂಗಡಿ ಗ್ರಾಮ ಪಂಚಾಯತ್ನ ಅಧಿಕಾರಿಗಳು ಸೇರಿದಂತೆ ಆಡಳಿತ ವರ್ಗ ಇವೆಲ್ಲದಕ್ಕೂ ತಮ್ಮ ಮೌನ ಸಮ್ಮತಿಯನ್ನ ಸೂಚಿಸಿದೆ. ಬಸ್ ಸ್ಟ್ಯಾಂಡ್ ಬಗ್ಗೆ ನೋಡಿ, ಈಗ ನಿಮ್ಮ ಸರಳಿಕಟ್ಟೆ, ತೆಕ್ಕಾರು, ಬಾಜಾರ್ ಆ ಸೈಡ್ನಿಂದ ಬರುವ ಯಾವುದೇ ಒಂದು ಪ್ರಯಾಣಿಕರಿಗೆ ಇಲ್ಲಿ ತಂಗುದಾಣದ ವ್ಯವಸ್ಥೆ ಇಲ್ಲ. ಈ ಸಣ್ಣ ಮಗುವನ್ನು ಹಿಡ್ಕೊಂಡು ಏನಾದರೂ ಹಾಲು ಕೊಡಿಸುವಂಥ ವ್ಯವಸ್ಥೆ ಇದು ನಮ್ಮ ರೋಟರಿಯವರು ಮಾಡಿಕೊಟ್ಟಿದ್ದರು. ಅದು ಕೂಡ ಈಗ ಮುಚ್ಚುಗಡೆ ಮಾಡಿ ಇಟ್ಟಿದ್ದಾರೆ. ಪಂಚಾಯತ್ ಎಂಬುದು ತೀರಾ ಇಕ್ಕಟ್ಟಿನ ಸ್ಥಿತಿಯಲ್ಲಿದೆ. ಪಂಚಾಯತ್ನ ಇದು ಬಸ್ ಸ್ಟ್ಯಾಂಡ್ನಲ್ಲಿ ಕೂಡ ಅಂಗಡಿಗಳನ್ನು ಕಟ್ಟಿಸಿ ವಾಣಿಜ್ಯ ಇದಕ್ಕೋಸ್ಕರ ಇವರು ಕೊಟ್ಟಿದ್ದಾರೆ. ಬಸ್ ನಿರ್ಮಾಣಕ್ಕಾಗಿರುವ ಪ್ರದೇಶದಲ್ಲಿ ಪ್ರಯಾಣಿಕರಿಗೆ ಹೆಚ್ಚಿನ ಸೌಕರ್ಯ ಒದಗಿಸುವುದು ನಿಯಮವಾಗಿದೆ. ಆದರೆ ಉಪ್ಪಿನಂಗಡಿಯಲ್ಲಿ ಮಾತ್ರ ಪ್ರಯಾಣಿಕರನ್ನ ಕಡೆಗಣಿಸಿ ವ್ಯಾಪಾರಕ್ಕೆ ಇಲ್ಲಿ ಆದ್ಯತೆ ನೀಡಿರುವುದು ಕಾನೂನಿಗೆ ಮಾಡಿದ ಅಣಕವೂ ಆಗಿದೆ. ಪ್ರವೀಣ್ ಕುಮಾರ್, ವಿ4 ನ್ಯೂಸ್ 24/7 ಪುತ್ತೂರು.